ಹಲವಾರು ವರ್ಷಗಳಿಂದ ಪಾಳು ಬಿದ್ದಿದ್ದ ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆಯಲ್ಲಿ ಬೆಲ್ಲದ ಸುವಾಸನೆಯೇನೋ ಘಮಘಮಿಸುತ್ತಿದೆ. ಆದರೆ ಸಕ್ಕರೆ ಕಾರ್ಖಾನೆ ಶೀಘ್ರವೇ ಆರಂಭವಾಗುತ್ತೆ ಎಂದು ಆಸೆಯಲ್ಲಿದ್ದ ರೈತರಿಗೆ ಮಾತ್ರ ನಿರಾಸೆಯಾಗಿದೆ. ನಷ್ಟದ ಭೀತಿಯಲ್ಲೇ ಕಬ್ಬು ಬೆಳೆಗಾರರು ಕಂಗಾಲಾಗಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆ ಬಾಗಿಲು ಹಾಕಿ ಸುಮಾರು 18 ವರ್ಷ ಕಳೆಯಿತು. ಕಾರ್ಖಾನೆ ಇದ್ದಾಗ ಸಾವಿರಾರು ಎಕರೆ ಕಬ್ಬು ಬೆಳೀತಾ ಇದ್ರು. ಆದ್ರೆ ಕಾರ್ಖಾನೆ ಯಾವಾಗ ಬಾಗಿಲು ಮುಚ್ಚಿತೋ ಆ ದಿನದಿಂದ ಕಬ್ಬು ಬೆಳೆಯುವವರ ಸಂಖ್ಯೆ ಕ್ಷೀಣಿಸಿತು. ಆದರೆ ಈಗ ಮತ್ತೆ ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆ ಶುರುವಾಗುವ ಲಕ್ಷಣ ಕಾಣುತ್ತಿದೆ. ಪೂರಕ ತಯಾರಿ ರೂಪುರೇಷೆ ಸಿದ್ಧವಾಗ್ತಾ ಇದೆ. ಆದರೆ ಶೀಘ್ರವಾಗಿ ಆರಂಭ ಮಾಡುವುದು ಕೆಲವು ತಾಂತ್ರಿಕ ಕಾರಣಗಳಿಂದ ಕಷ್ಟ. ಹೀಗಾಗಿ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿ ಮುಂದೆ ಸಕ್ಕರೆ ಕಾರ್ಖಾನೆ ಆರಂಭ ಆದಾಗ ಕಬ್ಬಿನ ಕೊರತೆ ಆಗಬಾರದು, ಈಗಲಿಂದಲೇ ಕಬ್ಬು ಬೆಳೆಗೆ ರೈತರು ಉತ್ಸಾಹ ತೋರಬೇಕು ಅಂತ ಸಕ್ಕರೆ ಕಾರ್ಖಾನೆ ಅಂಗಳದಲ್ಲೇ ಶುದ್ಧ ಬೆಲ್ಲ ತಯಾರಿಸುವ ಆಲೆಮನೆ ತೆರೆದಿದೆ. ಈ ಆಲೆಮನೆ ಸ್ಥಳೀಯ ರೈತರೇ ಕಬ್ಬು ಒದಗಿಸುತ್ತಿದ್ದು ಶುದ್ಧ ಬೆಲ್ಲ ಘಮಗುಟ್ಟುತ್ತಿದೆ. ಸಾವಿರದ 1985ರಲ್ಲಿ ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆ ಕಬ್ಬನ್ನು ಅರಿಯಲಿಕ್ಕೆ ಪ್ರಾರಂಭ ಮಾಡಿತು. 18 ವರ್ಷಗಳ ಕಾಲ ನಿರಂತರವಾಗಿ ಸಕ್ಕರೆಯನ್ನು ಉತ್ಪಾದನೆ ಮಾಡಿದಂಥ ಈ ಕಾರ್ಖಾನೆ 2006ರಲ್ಲಿ ಮುಚ್ಚುಗಡೆಯನ್ನು ಕಾಣಿತು. ಕಳೆದ 15 ವರ್ಷಗಳಿಂದ ಮುಚ್ಚಿದ್ದಂತಹ ಸಕ್ಕರೆ ಕಾರ್ಖಾನೆಯನ್ನು ಪುನಃ ನಿರ್ಮಾಣ ಮಾಡಬೇಕು ಅನ್ನೋ ಯೋಚನೆ ಈ ನೂತನ ಆಡಳಿತ ಮಂಡಳಿ ಕೈಗೆತ್ತಿಕೊಂಡಿದೆ. ಅದಕ್ಕೋಸ್ಕರ ಈಗಾಗಲೇ ಉಡುಪಿ ಜಿಲ್ಲೆಯಾದ್ಯಂತ ಕಬ್ಬನ್ನು ಬೆಳೆಯುವ ಬಗ್ಗೆ ರೈತರ ಸಂಪರ್ಕವನ್ನು ಮಾಡ್ತಾ ಇದೆ. ರೈತರಿಗೆ ಉತ್ತೇಜನ ಕೊಡುವ ಸಲುವಾಗಿ ಈ ಬೆಲ್ಲದ ಆಲೆಮನೆಯನ್ನು ಪ್ರಾರಂಭ ಮಾಡಿದ್ದೇವೆ. ಒಳ್ಳೆಯ ದರವನ್ನು ನೀಡಿ ರೈತರ ಕಬ್ಬನ್ನು ಖರೀದಿಸಿ ಶುದ್ಧ ಬೆಲ್ಲವನ್ನು ತಯಾರಿಸುವಂಥ ಘಟಕ ಈಗಾಗಲೇ ಬೆಲ್ಲವನ್ನು ತಯಾರಿಸ್ತಾ ಇದೆ. ಮುಂದಿನ ವರ್ಷದಿಂದ ಇದಕ್ಕಿಂತಲೂ ದೊಡ್ಡ ಘಟಕವನ್ನು ಪ್ರಾರಂಭ ಮಾಡಬೇಕನ್ನುವಂಥ ಯೋಚನೆ ಮಾಡಿದ್ದೇವೆ. ಶುದ್ಧ ರಾಸಾಯನಿಕ ಮುಕ್ತ ಬೆಲ್ಲಕ್ಕೆ ಭಾರಿ ಡಿಮಾಂಡ್ ಏನೋ ಬಂದಿದೆ. ಆದರೆ ಸಕ್ಕರೆ ಕಾರ್ಖಾನೆ ಆರಂಭವಾಗುತ್ತದೆ ಎಂದು ನಂಬಿ ತಮ್ಮ ಗದ್ದೆಯಲ್ಲಿ ಕಬ್ಬನ್ನು ಬೆಳೆಸಿದ ರೈತರು ಕಂಗಾಲಾಗಿದ್ದಾರೆ. ಹೌದು, ಕಾರ್ಕಳದ ಸೂಡಾ ಗ್ರಾಮದ ಹಿರಿಯ ಕೃಷಿಕರಾದ ರಿತೇಶ್ ಶೆಟ್ಟಿಯವರು ತಮ್ಮ 8 ಎಕರೆ ಗದ್ದೆಯಲ್ಲಿ ಕಬ್ಬನ್ನು ಬೆಳೆಸಿದ್ದಾರೆ. ಸಕ್ಕರೆ ಕಾರ್ಖಾನೆ ಪುನರ್ ನಿರ್ಮಾಣ ಆಗುತ್ತೆ ಅನ್ನುವ ನಂಬಿಕೆಯಲ್ಲಿ ಕಬ್ಬನ್ನು ಬೆಳೆಸಿದ್ರು. ಆದ್ರೆ ಬ್ರಹ್ಮಾವರದಲ್ಲಿ ಆಲೆಮನೆ ಬೆಲ್ಲ ನಿರ್ಮಾಣ ಘಟಕಕ್ಕೆ ನಿರ್ಮಾಣವಾಗಿದ್ದು ತಾವು ಬೆಳೆದ ಕಬ್ಬನ್ನು ಬೆಲ್ಲ ಘಟಕಕ್ಕೆ ಕಳಿಸಿದ್ದಾರೆ. 1 ತಿಂಗಳಿನಿಂದ ಶಿವಮೊಗ್ಗದ 10 ಜನ ಕಾರ್ಮಿಕರು ಸುಮಾರು 45 ಟನ್ ಕಬ್ಬನ್ನು ಕಟಾವು ಮಾಡಿ ಬೆಲ್ಲ ಘಟಕಕ್ಕೆ ಕಳಿಸಲಾಗಿದೆ. ಇನ್ನು 100 ಟನ್ ಕಬ್ಬು ಗದ್ದೆಯಲ್ಲಿ ಸಮರ್ಪಕವಾಗಿ ವಿಲೇವಾರಿಯಾಗದೆ ನಷ್ಟ ಅನುಭವಿಸುತ್ತಿದ್ದಾರೆ ಎಂದು ಹೇಳುತ್ತಾರೆ ರೈತ ರಿತೇಶ್ ಶೆಟ್ಟಿ. ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆಯನ್ನು ನಂಬಿಕೊಂಡು ಸುಮಾರು 15 ವರ್ಷ ಸ್ಥಗಿತಗೊಂಡಂಥ ಸಕ್ಕರೆ ಕಾರ್ಖಾನೆ 2019ರಲ್ಲಿ ಜಿಲ್ಲೆಯ ಎಲ್ಲ ರೈತರನ್ನು ಒಗ್ಗೂಡಿಸಿಕೊಂಡು ಪುನರ್ಚೇತನಗೊಳಿಸುವ ಭರವಸೆಯಿಂದ 2019ರಲ್ಲಿ ಅದೆಷ್ಟೋ ರೈತರಿಗೆ ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆಯಿಂದ ಕಬ್ಬಿನ ಬೀಜ ಕೊಟ್ಟರು. ನಮಗೆ ಮಂಡ್ಯದಿಂದ ಉತ್ತಮ ತಳಿಯ ಬೀಜ ಸಪ್ಲೈ ಮಾಡಿದರು. ಅದನ್ನು ನಾವು ಮಾಡಿ ಕಳೆದ ವರ್ಷ ಅದನ್ನು ಸುಮಾರು 7,000 ಎಕರೆ ರೈತರಿಗೆ ಅದನ್ನು ಬೀಜ ರೂಪದಲ್ಲಿ ಹಂಚುವುದಂತ ಕಾರ್ಖಾನೆ ತೀರ್ಮಾನವಾಗಿತ್ತು. ಕಾರ್ಖಾನೆ ಕಾರಣಾಂತರದಿಂದ ಕಳೆದ ವರ್ಷ ಕೂಡ ಪ್ರಾರಂಭ ಆಗಲಿಲ್ಲ. ಕಳೆದ ವರ್ಷ ಕೊರೋನಾದಿಂದಾಗಿ ಅರ್ಧದಲ್ಲಿ ನಮ್ಮ ಕಬ್ಬಿನ ಬೆಳೆ ನಾಶ ಆಗಲಿ ಕಾರಣವಾಯಿತು. ಈ ವರ್ಷ ಆಡಳಿತ ಮಂಡಳಿ ಬದಲಾವಣೆ ಆಗಿದೆ. ಯುವ ವಕೀಲರು ಬೈಕಾಡಿ ಸುಪ್ರಜಿತ್ ಶೆಟ್ಟಿ ಅವರು ಆಡಳಿತ ಮಂಡಳಿ ಅಧ್ಯಕ್ಷರಾಗಿದ್ದುಕೊಂಡು ಪುನರ್ಚೇತನ ಮಾಡೋದಕ್ಕಂತ ಒಂದು ಕನಸನ್ನು ಇಟ್ಕೊಂಡಿದ್ದಾರೆ.
ದಿನಗಳಲ್ಲೇ ಬೆಲ್ಲದ ಘಟಕ ಶುರುವಾಗಿದ್ದು ರೈತರಿಗೂ ಖುಷಿ ಇದೆ. ಕರಾವಳಿಗರಿಗೂ ರಾಸಾಯನಿಕ ಮುಕ್ತ ಶುದ್ಧ ಬೆಲ್ಲ ಸಿಗುವಂತಾಗಿದೆ. ಶೀಘ್ರವಾಗಿ ಸಕ್ಕರೆ ಕಾರ್ಖಾನೆ ಆರಂಭವಾಗಿ ಕಬ್ಬು ಬೆಳೆಗಾರರಿಗೆ ಆಧಾರವಾಗಲಿ ಎಂಬುದೇ ನಮ್ಮ ಆಶಯ. ಸಚಿನ್ ಉಚ್ಚಿಲ, ಸ್ಪಂದನ ಟಿವಿ.